ಉಡುಪಿಯ ನೇಜಾರ್ನಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಒಂದೊಂದೇ ಮಾಹಿತಿಗಳು ಹೊರಬರ್ತಿದೆ. ಈ ನಡುವೆ ಕೊಲೆ ಸಂಬಂಧಿಸಿದಂತೆ ಮೃತರ ಸಂಬಂಧಿಕರು ಮಾಧ್ಯಮಗಳ ಜೊತೆ ಮಾತನಾಡುತ್ತಿದ್ದು ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಏರ್ ಇಂಡಿಯಾ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಐನಾಸ್ ಸಹೋದರ ಮಾಧ್ಯಮಗಳ ಜೊತೆ ಮಾತನಾಡಿದ್ದು ಆರೋಪಿ ಪ್ರವೀಣ್ ಚೌಗಲೆ ಐನಾಸ್ಗೆ ಕಿರುಕುಳ ನೀಡುತ್ತಿದ್ದು ಹೀಗಾಗಿ ಆತನ ಮೊಬೈಲ್ ನಂಬರ್ ಅನ್ನ ಬ್ಲಾಕ್ ಮಾಡಿ ಇಟ್ಟಿದ್ಲು. ಆದರೆ ಆತನ ಕಿರುಕುಳದ ಬಗ್ಗೆ ಮನೆಯಲ್ಲೂ ಕೂಡ ಹೇಳಿರಲಿಲ್ಲ. ಈ ವಿಚಾರ ಹೇಳುತ್ತಿದ್ರೆ ತಂದೆ ಅವಳನ್ನ ಕೆಲಸಕ್ಕೆ ಹೋಗಬೇಡ ಎನ್ನುತ್ತಾರೆಂಬ ಭಯ ಅವಳಿಗೆ ಇತ್ತು ಎಂದು ಮೃತ ಐನಾಸ್ ಸಹೋದರ ಆಸಾದ್ ಹೇಳಿದ್ದಾರೆ. I want women shall be little stronger, so that any woman has any problem life ಅಲ್ಲಿ she can go and talk to them. Okay, any ಯಾರಾದರೂ ಹರಾಸ್ ಮಾಡಿದ್ರೆ okay ಇನ್ಫಾರ್ಮ್ ಮಾಡ್ಬೋದು. ಸೊ ಅದು ಒಂದು ಲೈಕ್ ಕರ್ನಾಟಕದಲ್ಲಿ ವುಮೆನ್ ಸೆಲ್ ಸ್ಟ್ರಾಂಗ್ ಆಗಬೇಕು. ಓಕೆ, ಸೊ ದಟ್ ಯಾರಾದರೂ ಇರಲಿ, ಓಕೆ, ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಯಾರಾದ್ರೂ ಯಾರಿಗಾದ್ರೂ ಟಾರ್ಚರ್ ಕೊಟ್ಟರೆ ಆಫೀಸಲ್ಲಿ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಮಾತಾಡ್ಬೋದು. ಸೊ ದಟ್ ಮನೆಯಲ್ಲಿ ಏನೋ ಟಾರ್ಚರ್ ಇರೋದಿಲ್ಲ, ಮನೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಲೈಕ್ ಈ ಕೆಲಸ ಹೋಗ್ಬಾರ್ದಂತ. ಓಕೆ, ಸೊ ದಟ್ ಏನಾದರೂ ಹೆಲ್ಪ್ ಲೈನ್ ಮಾಡಿ, ಇಲ್ಲಾಂದರೆ ವುಮೆನ್ ಸೆಲ್ ಸ್ವಲ್ಪ ಸ್ಟ್ರಾಂಗ್ ಮಾಡಿ. ಓಕೆ, ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು 2-3 ಜಾಗ ಇರಬೇಕು ವೇರ್ ದೇ ಕ್ಯಾನ್ ಗೋ ಆ್ಯಂಡ್ ಎಕ್ಸ್ಪ್ರೆಸ್ ದ ಫೀಲಿಂಗ್ ದಟ್ ಹಿಂಗೆಲ್ಲ ಆಗ್ತಾ ಇದೆ ನಮ್ಮ ಒಟ್ಟಿಗೆ. ಓಕೆ, ಸೊ ಇದ್ರ ಮೇಲೆ ಸ್ವಲ್ಪ ಕೆಲಸ ಮಾಡಬೇಕು. ದಟ್ ಈಸ್ ಮೈ ಓನ್ಲಿ ಪಾಯಿಂಟ್. ನೀವೀಗ ಹೀಗೆ ಹೇಳ್ತಾ ಇರೋದಕ್ಕೆ ಕಾರಣ ಐನಾಸ್ಗೆ ಅವ್ರು ತುಂಬಾ ಕಿರುಕುಳ ಕೊಟ್ಟಿದ್ದಾನೆ ಮೋಸ್ಟ್ಲಿ ಬಿಕಾಸ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಡೀಟೇಲ್ ಅಲ್ಲ. ಸೊ ಮೋಸ್ಟ್ಲಿ ದಟ್ ಅವ he must have crossed the line or something ಹಿಂಗೆ. ಸೊ ಅವಳು ಬ್ಲಾಕ್ ಮಾಡಿಟ್ಟಿದ್ದಾಳೆ. ಸೊ ಅದೇ, ಸೊ ಐ ವಾಂಟ್ ಕೆ ಇನ್ ದಿಸ್ ಕೇಸ್ ಇಫ್ ಯು ಲೈಕ್ ಅವಳ ಮನೆಯಲ್ಲಿ ಹೇಳ್ತಿದ್ಲೆ, ಅದೇ ಪಾಪ ಹೇಳ್ತಿದ್ರು ಹೋಗ್ಬೇಡ ಜಾಬ್ ಅಂತ. ಅದಕ್ಕೆ ಸೊ ಇದು ಫಿಯರ್ ಇರುತ್ತೆ ಹುಡುಗಿಯರಿಗೆ. ದಿಸ್ ಇಸ್ ದೇರ್ ಇನ್ ಇಂಡಿಯಾ. ಓಕೆ, ಇದು ಫಿಯರ್ ಇರುತ್ತೆ ದಟ್ ಮೈ ಜಾಬ್ ವಿಲ್ ಗೋ, ಮೈ ಫ್ಯಾಮಿಲಿ ವಿಲ್ ಟೆಲ್ ನಾಟ್ ಟು ವರ್ಕ್, ಇದೆಲ್ಲ ಇರುತ್ತೆ. ದಟ್ಸ್ ವೈ ದೇ ಡೋಂಟ್ ಸ್ಪೀಕ್. ಸೊ ಐ ವಾಂಟ್ ವುಮೆನ್ ಸೆಲ್ ಸ್ಟ್ರಾಂಗ್ ಇರಲಿ ಅಂತ ಕರ್ನಾಟಕದಲ್ಲಿ, ಅಟ್ಲೀಸ್ಟ್ ಎಲ್ಲ ಹೋಗಿ ಕೆಲಸ ಮಾಡಲಿ ಅಂತ ಹೊರಗಡೆ. ಓಕೆ, ಹಿಂಗೆಲ್ಲ ಲೈಕ್ ಮನೆಯಲ್ಲಿ ಕುತ್ಕೊಂಡಿರೋದು, ಮದುವೆ ಮಾಡೋದಂತ. ಓಕೆ, ನಾವು ಫಸ್ಟ್ ಸಹ ಫೈಟ್ ಮಾಡಿದ್ದೇವೆ, ನಾವು ಫ್ಯೂಚರಲ್ಲಿ ಸಹ ಫೈಟ್ ಮಾಡ್ತೇವೆ. ಬಟ್ ಐ ವಾಂಟ್ ದಟ್ ಅಶ್ಯೂರಿಟಿ. ನನ್ನ ಸಿಸ್ಟರ್ಗೆ ಸಹ ಎಂತ ಆಗಿದೆ ಅದು ಬೇರೆ ಯಾವುದು ಸಿಸ್ಟರ್ ಒಟ್ಟಿಗೆ ಆಗ್ಲಿಕ್ಕೆ ಇಲ್ಲ. ಎಲ್ಲ ಕರ್ನಾಟಕದಲ್ಲಿ, ಎಲ್ಲ ದೇಶದಲ್ಲಿ ಯಾರ ಸಿಸ್ಟರ್ ಒಟ್ಟಿಗೆ ಸಹ ಆಗ್ಲಿಕ್ಕೆ ಇಲ್ಲ. ಇನ್ನು ಇದೇ ಉಡುಪಿ ನೇಜರು ಹತ್ಯಾಕಾಂಡ ಬಗ್ಗೆ ಕಪೋಕಲ್ಪಿತ ಸುಳ್ಳು ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಬೇಡಿ, ಮೃತ ಜೀವಗಳಿಗೆ ಗೌರವ ತೋರಿಸಿ ಎಂದು ಕೊಲೆಯಾದ ಕುಟುಂಬಸ್ಥರು ಮಾಧ್ಯಮಗಳಿಗೆ ಮನವಿ ಮಾಡಿದ್ದಾರೆ. ಸುಳ್ಳು ಸುದ್ದಿ ಹಾಕಿದವರ ಮೇಲೆ ಕೇಸ್ ಹಾಕಬೇಕು. ಇದು ಮರಣ, ಜೋಕ್ ಅಲ್ಲ. ದಯವಿಟ್ಟು ಸತ್ತವರ ಬಗ್ಗೆ ಏನೇನು ಅಪಪ್ರಚಾರ ಮಾಡಬೇಡಿ. ಆದಷ್ಟು ಶೀಘ್ರವಾಗಿ ನ್ಯಾಯ ಸಿಗಬೇಕು. ನಮಗೆ ಉಸಿರು ಕಟ್ಟಿದಂತಾಗ್ತಿದೆ. ಜೊತೆಗೆ ಎಲ್ಲ ಮಹಿಳೆಯರಿಗೂ ಅಭದ್ರತೆ ಕಾಡುತ್ತಿದೆ ಎಂದು ಸಂಬಂಧಿ ತಸ್ದೀನ್ ಮತ್ತು ಫಾತಿಮಾ ಅಸ್ದಾ ಮನವಿ ಮಾಡಿದ್ದಾರೆ. ನಮಗೆ ಜಸ್ಟಿಸ್ ಬೇಕು, ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಬೇಕು. ಅದರ ತನಕ ನಮಗೆ ಇಲ್ಲಿ ಬ್ರೀದ್ ಮಾಡಲಿಕ್ಕೆ ಸಹ ಆಗುವುದಿಲ್ಲ. ನಮಗೆ ಅದು ನಮ್ಮ ಮೈಂಡಲ್ಲಿ, ನಮ್ಮ ಹಾರ್ಟಲ್ಲಿ, ನಮ್ಮ ಇಮೋಷ್ನಲಿ, ಮೆಂಟಲಿ ಎಲ್ಲ ಟ್ರಾಮಾ ಆಗಿದೆ. ನಮಗೆ ಅಂತ ಇಲ್ಲ, ಕರ್ನಾಟಕದಲ್ಲಿ ಎಲ್ಲ 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 ಹೆಣ್ಣು ಮಕ್ಕಳಿಗೆ ಹಾಗೆಯೇ ಆಗಿದೆ. ನಮಗೆ ಜಸ್ಟಿಸ್ ಎಷ್ಟು ಬೇಗ ಸಿಗ್ತದೆ ನಾವು ಅಷ್ಟು ಬೇಗ ಫ್ರೀ ಆಗ್ತೇವೆ. ನಮಗೆ ಜಸ್ಟಿಸ್ ಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಮಗೆ ಸೆಕ್ಯೂರಿಟಿ ಬೇಕು. ನಮಗೆ ಇದು ಟೆಂಪರರಿ ಸೆಕ್ಯೂರಿಟಿ ಅಂತ ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಜಸ್ಟ್ ಅವರ ಫ್ಯಾಮಿಲಿ ಅಲ್ಲ, ಇಲ್ಲಿ ನೇಬರ್ಸ್ ಇದ್ದಾರೆ, ನಮ್ಮದು ಐ ವಿಟ್ನೆಸಸ್ ಇದ್ದಾರೆ, ಅವರಿಗೆಲ್ಲ ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ. ನಮಗೆ ಸೆಕ್ಯೂರಿಟಿ ಬೇಕು, ನಮಗೆ ಲಾ ಇಂದ ಸೆಕ್ಯೂರಿಟಿ ಬೇಕು. ಅವನು ಯಾವುದಿಂದ ನಮ್ಮ ಲಾ ಇಂದ ಅವನಿಗೆ ಎಂತ ಭಯ ಸಹ ಇಲ್ಲ, ಎಂತ ಭಯ ಇಲ್ಲ. ಬಂದು ಡೇ ಲೈಟಲ್ಲಿ ಅವನು ಕೊಳ್ಳು ಹೋಗಿದ್ದಾನೆ. ನಮಗೆ ಸೆಕ್ಯೂರಿಟಿ ಯಾರು ಕೊಡ್ತಾರೆ? ನಮಗೆ ಅಶ್ಯೂರಿಟಿ ಯಾರು ಕೊಡ್ತಾರೆ? ನಮಗೆ ಸೆಕ್ಯೂರಿಟಿ ಬೇಕು, ನಮಗೆ ಪರ್ಮನೆಂಟ್ ಸೆಕ್ಯೂರಿಟಿ ಬೇಕು, ನಮಗೆ ಹೆಲ್ಪ್ ಲೈನ್ ಬೇಕು. ನಮಗೆ ನಮಗೋಸ್ಕರ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ಸ್ ಎಲ್ಲ ನಮಗೋಸ್ಕರ ಅವರು ಥಿಂಕ್ ಮಾಡಬೇಕು. ನಮಗೆ ಇದು ಫಸ್ಟ್ ಆ್ಯಂಡ್ ಲಾಸ್ಟ್, ಇದು ಖತಮ್. ನಮಗೆ ಇದು ಬೇಡ. ನಮಗೆ ಕಾಲು ಹೊರಗೆ ಹಾಕಲಿಕ್ಕೆ ಆಗುದಿಲ್ಲ, ಅಷ್ಟು ನಮಗೆ ಭಯ ಆಗ್ತಾ ಉಂಟು. ನಮಗೆ ಕೇಳುವವರು ಯಾರಿಲ್ಲ. ಇದು ಸೆಕೆಂಡ್ರಿ ಆಗಿದೆ. ಜಸ್ಟಿಸ್ ನಮಗೆ ಬೇಕು, ಬೇಕೇ ಬೇಕು. ಬಟ್ ನಮಗೆ ಸೆಕ್ಯೂರಿಟಿ ಸಹ ಬೇಕು. ಮತ್ತು ಥರ್ಡ್, ನಮಗೆ ರೆಸ್ಪೆಕ್ಟ್ ಬೇಕು. ಯಾರ್ದು ಡೆತ್ ಆಗಿದೆ ಅವರಿಗೆ ರೆಸ್ಪೆಕ್ಟ್ ತೋರಿಸ್ಬೇಕು. ಎಲ್ಲ ಮೀಡಿಯಾ ಅವ್ರ ಹತ್ರ ಹೇಳುದು ನಾನು, ನಮಗೆ ರೆಸ್ಪೆಕ್ಟ್ ಬೇಕು. ಬೇರೆ ಬೇರೆ ಫೇಕ್ ನ್ಯೂಸ್ ಎಲ್ಲ ಹಾಕ್ಲಿಕ್ಕೆ ಇಲ್ಲ. ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಯಾರು ಮರಣ ಆಗಿದೆ ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ನೀವು. ಮತ್ತೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಲ್ಲ ಹಾಕ್ತಾ ಇದ್ದಾರೆ ಅವರಿಗೆ ತಗೊಂಡು ಅವರಿಗೆ ಸಹ ಕೇಸ್ ಆಗಬೇಕು ಅಂತ ನಮ್ಮ ವಿನಂತಿ ಇದೆ. ಇನ್ ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ. ನಮಗೆ ಆಕ್ಚುಲಿ ನಾವು ಇಲ್ಲಿ ಎಜುಕೇಶನ್ ಪ್ಲೇಸ್ ಆಗಿರಬೇಕು, ಎಲ್ಲ ನಮ್ಮ ವರ್ಕ್ ಪ್ಲೇಸ್ ಆಗಿರಬೇಕು. ಎಲ್ಲ ಲೇಡೀಸ್ಗೆ ನಮಗೆ ಎಂತಾದ್ರು ಪ್ರಾಬ್ಲಮ್ಸ್ ಇದೆ ಮನೆಯಲ್ಲಿ ಹೋಗಿ ಹೇಳಲಿಕ್ಕೆ ಆಗುದಿಲ್ಲ. ನಮ್ಗೆ ಈ ಭಯ ಇರ್ತದೆ. ನಾವು ಒಂದು ಕಾಲೇಜ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಎಂತ ಕೆಲಸ ಜಾಬಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈ ನಮಗೆ ಭಯ ಉಂಟು. ಈ ಕೃತ್ಯದಿಂದ ಇನ್ನೂ ಹೆಚ್ಚು ನಮ್ಗೆ ಹೆದರಿಕೆ ಆಗ್ತಾ ಉಂಟು. ಬಿಕಾಸ್ ವಿ ಡೋಂಟ್ ನೋ ಹೂ ಫ್ರೆಂಡ್ ಪರ್ಸನ್ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಒಂದು ಲವ್ ರಿಜೆಕ್ಟ್ ಮಾಡಿದಕ್ಕೆ ಅವರು ಹೀಗೆ ಮಾಡಿದ, ಅವನ
ಅವನು ಹೀಗೆ ಮಾಡಿದ್ದಾನೆ, ಅಷ್ಟು ಬ್ಯಾಡ್ ಮಾಡಿಕೊಟ್ಟಿದ್ದಾನೆ. ಆದ ಕಾರಣ ಇದನ್ನು ಆದಷ್ಟು ಬೇಗ ಮೇಡಮ್ ನಮಗೆ ಸ್ವೀಕಾರ ಮಾಡಿದ್ದಾರೆ. ನಮಗೆ ಆದಷ್ಟು ಬೇಗ ನ್ಯಾಯ ಕೊಡುತ್ತೇನೆ ಅಂತ ಅವರು ವಿಶ್ವಾಸ ಕೊಟ್ಟಿದ್ದಾರೆ. ಮುಂದಿನ ವಿಷಯ ನಿಮಗೆಲ್ಲ ಗೊತ್ತುಂಟು. ಮತ್ತು ಇನ್ನು ಏನು ಹೇಳಿದ್ರು, ನಾವು ಹೇಳಿದ ಒಂದು ತ್ವರಿತ ವಿಚಾರಣೆ ನಡೆಸಲಿಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಧನ್ಯವಾದ.